75ನೇ ಸ್ವಾತಂತ್ರ್ಯ ಮಹೋತ್ಸವದ ಅಂಗವಾಗಿ ಕಬಕ ಗ್ರಾಮ ಪಂಚಾಯತ್ ವತಿಯಿಂದ ನಡೆದ ಸ್ವರಾಜ್ಯ ಸ್ವತಂತ್ರ ರಥಯಾತ್ರೆಗೆ ಅಡ್ಡಿಪಡಿಸಿದ ಎಸ್ಡಿಪಿಐ ವಿರುದ್ಧ ಇಂದು ಪುತ್ತೂರು ಹೊರವಲಯದ ಕಬಕ ಜಂಕ್ಷನ್ ಶ್ರೀ ಮಹಾದೇವಿ ದೇವಸ್ಥಾನದ ದ್ವಾರದ ಎದುರು ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದವು. ಈ ವೇಳೆ ಭಜರಂಗದಳ ದಕ್ಷಿಣ ಪ್ರಾಂತ್ಯ ವಿಭಾಗ ಸಂಚಾಲಕ ಮುರಳೀಕೃಷ್ಣ ಹಸನ್ತಡ್ಕ ಮಾತನಾಡಿ, ಕಬಕ ಪಂಚಾಯತ್ನಿಂದ ಆರಂಭವಾದ ರಥಯಾತ್ರೆಯನ್ನ ತಡೆ ಹಿಡಿದಿದ್ದಾರೆ. ಜಗತ್ತಿನಲ್ಲಿ 42 ವರ್ಷ ಕರಿ ನೀರಿನ ಶಿಕ್ಷೆಯನ್ನ ಅನುಭವಿಸಿದ ಏಕೈಕ ವ್ಯಕ್ತಿ ವೀರ ಸಾವರ್ಕರ್. ಆ ಮಹಾನ್ ವ್ಯಕ್ತಿಯ ಭಾವಚಿತ್ರವನ್ನ ತೆಗೆಯಲು ಹೇಳುತ್ತಾರೆ. ರಥಯಾತ್ರೆ ನಿಲ್ಲಿಸಿದವರಿಗೆ ಸರಿಯಾಗಿ ವೀರ ಸಾವರ್ಕರ್ ಉಚ್ಚಾರ ಮಾಡಲು ಬರುವುದಿಲ್ಲ. ಅಂಥವರು ರಥಯಾತ್ರೆ ನಿಲ್ಲಿಸುತ್ತಾರೆಂದು ವಾಗ್ದಾಳಿಯನ್ನ ನಡೆಸಿದರು. ನಾಳೆ ಪುತ್ತೂರಿನಲ್ಲಿ ವೀರ ಸಾವರ್ಕರ್ ರಥಯಾತ್ರೆಯನ್ನ ನಾವು ಮಾಡಲಿದ್ದು, ಮುಂದಿನ ದಿನ ದೇಶವ್ಯಾಪಿಯಾಗಿ ರಥಯಾತ್ರೆ ಕೈಗೊಳ್ಳಲಾಗುವುದು. ತಾಕತ್ತಿದ್ದರೆ ಎಸ್ಡಿಪಿಐ ರಥಯಾತ್ರೆಯನ್ನ ತಡೆಯಲಿ ಎಂದು ಪ್ರತಿಭಟನಾಕಾರರಿಗೆ ಸವಾಲು ಹಾಕಿದರು. ವಿಎಚ್ಪಿಯ ವಿಭಾಗೀಯ ಸಂಚಾಲಕ ಶರಣ್ ಪಂಪ್ವೆಲ್, ಗಣರಾಜ್ ಭಟ್ ಕಿದಿಲಾ, ಬಿಜೆಪಿ ಗ್ರಾಮಾಂತರ ಮಂಡಳದ ಅಧ್ಯಕ್ಷ ಸಹಜ ರಾಧಾಕೃಷ್ಣ ಆಳ್ವ ಪ್ರತಿಭಟನೆಯಲ್ಲಿ ಮಾತನಾಡಿದರು. ನಿನ್ನೆ ಕಬಕದಲ್ಲಿ ನಡೆದಿರತಕ್ಕಂಥ ಘಟನೆ ಈ ದೇಶದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಒಂದು ಆಚರಣೆಯನ್ನು ಮಾಡಬೇಕು. ಈ ದೇಶದ ಕಾಶ್ಮೀರ, ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯ ತನಕ ದೇಶದ ಮೂಲೆ ಮೂಲೆಗಳಲ್ಲಿ ಎಲ್ಲ ಮತ ಪಕ್ಷ ಜನ ಸೇರಿಕೊಂಡು ಆ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅಮೃತ ಮಹೋತ್ಸವದ ಗಳಿಗೆಯಲ್ಲಿ ನಾವೆಲ್ಲ ಒಂದು ಹೊಸ ಮನ್ವಂತರದ ಎಡೆಗೆ ಹೋಗ್ತಾ ಇದ್ದೇವೆ ಅಂತ ಕಲ್ಪನೆಯಲ್ಲಿ ತೇಲಾಡ್ತಾ ಇದ್ದೇವೆ. ಈ ಸಂದರ್ಭ ಕಬಕದ ಗ್ರಾಮ ಪಂಚಾಯತ್ನಲ್ಲಿ ಸ್ವಾತಂತ್ರ್ಯೋತ್ಸವದ ಆಚರಣೆಯ ಜೊತೆಗೆ ಈ ದೇಶದ ಸ್ವಾತಂತ್ರ್ಯದ ಇತಿಹಾಸ ಮತ್ತು ಒಂದಷ್ಟು ಸರ್ಕಾರಿ ಕಾರ್ಯಕ್ರಮಗಳನ್ನು ಜನತೆಗೆ ಮುಟ್ಟಿಸಬೇಕು. ಕೋವಿಡ್ ನಂತ ಈ ಮಹಾಮಾರಿಯ ಸಂದರ್ಭ ಜನರ ಎಡೆಗೆ ಈ ಸ್ವಾತಂತ್ರ್ಯವನ್ನು ಕೊಂಡೋಗ್ಬೇಕು, ಸ್ವಾತಂತ್ರ್ಯದ ಉತ್ಸವವನ್ನು ಕೊಂಡೋಗ್ಬೇಕು ಅಂತ ಕಲ್ಪನೆಯನ್ನು ಇಟ್ಟುಕೊಂಡು, ಚಿಂತನೆಯನ್ನು ಇಟ್ಟುಕೊಂಡು ಪಂಚಾಯತ್ ವತಿಯಿಂದ ಒಂದು ರಥಯಾತ್ರೆಯನ್ನು ಆರಂಭ ಮಾಡಿದ್ರು. ಆ ರಥಯಾತ್ರೆಯನ್ನು ಆರಂಭ ಮಾಡಬೇಕಾದ್ರೆ ಒಂದಷ್ಟು ಜನ ಧಿಕ್ಕಾರವನ್ನು ಕೂಕೊಂಡು ಬರ್ತಾರೆ, ಪಂಚಾಯತಿಗೆ ಧಿಕ್ಕಾರವನ್ನು ಕೂಕೊಂಡು ಬರ್ತಾರೆ, ರಥಯಾತ್ರೆಯನ್ನು ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾರೆ. ನಿನ್ನೆ ನಡೆದಂತ ಏನು ಆ ಘಟನೆ ಇದೆ, ಎಸ್ಡಿಪಿಐ ಅವರ ದೇಶದ್ರೋಹದ ಚಟುವಟಿಕೆ ಅದು ಸಾಬೀತಾಗಿದೆ. ಹಾಗಾಗಿ ತಕ್ಷಣ ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತೇನೆ. ಅಷ್ಟು ಮಾತ್ರ ಅಲ್ಲ, ನಾನು ಚುನಾವಣಾ ಆಯೋಗಕ್ಕೂ ಕೂಡ ಆಗ್ರಹ ಮಾಡ್ತಾ ಇದ್ದೇನೆ. ಎಸ್ಡಿಪಿಐ ಒಂದು ರಾಜಕೀಯ ಪಕ್ಷ. ಇವತ್ತು ಕೇಂದ್ರ ಸರ್ಕಾರದ ಯೋಜನೆಯನ್ನೇ ಕೇಂದ್ರ ಸರ್ಕಾರ ಏನು ತೀರ್ಮಾನ ಮಾಡಿದೆ ಆ ಕಾರ್ಯಕ್ರಮಕ್ಕೆ ಒಂದು ರಾಜಕೀಯ ಪಕ್ಷ ಇವತ್ತು ಅಡ್ಡಿಪಡಿಸ್ತಾ ಇದೆ. ಹಾಗಾಗಿ ಅಂತಹ ರಾಜಕೀಯ ಪಕ್ಷವನ್ನು ಮುಂದಿನ ದಿವಸಗಳಲ್ಲಿ ಚುನಾವಣೆಗೆ ನಿಲ್ಲಬಾರದಾಗೆ ಅವರಿಗೆ ಕಡಿವಾಣ ಆಗಬೇಕು, ಅವರಿಗೆ ಅನುಮತಿಯನ್ನು ಕೊಡಬಾರದು.